ನಮಸ್ಕಾರ. ಮಂಗಳೂರು ಮಿರರ್ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಕೀರ್ತಿಪುರ. ನಿಂತಿದ್ದ ಗೂಡ್ಸ್ ರೈಲಿನ ಬೋಗಿ ಮೇಲೆ ಸೆಲ್ಫಿ ತೆಗೆಯಲು ಹೋಗಿ ಕರೆಂಟ್ ಹೊಡೆದು ಬಾಲಕನೊಬ್ಬ ಅರ್ಧ ಸುಟ್ಟು ಹೋದ ಘಟನೆ ಬಜ್ಪೆ ಸಮೀಪದ ಕೆಂಜಾರು ಗೂಡ್ಸ್ ರೈಲ್ವೆ ಜಂಕ್ಷನ್ನಲ್ಲಿ ನಡೆದಿದ್ದು, ಬಾಲಕನ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಗಂಭೀರ ಗಾಯಗೊಂಡ ಬಾಲಕನನ್ನು ಜೋಕಟ್ಟೆಯ HPCL ಕಾಲೋನಿಯ ಮಹಮ್ಮದ್ ಇಕ್ಬಾಲ್ ಎಂಬುವರ ಪುತ್ರ ಮಹಮ್ಮದ್ ದಿಶಾನ್ ಎಂದು ಗುರುತಿಸಲಾಗಿದೆ. ದಿಶಾನ್ ತನ್ನ ಸ್ನೇಹಿತರೊಂದಿಗೆ ಮನೆ ಹತ್ತಿರವೇ ಇದ್ದ ಗೂಡ್ಸ್ ಜಂಕ್ಷನ್ನಲ್ಲಿ ನಿಂತಿದ್ದ HPC ಟ್ಯಾಂಕರ್ ವ್ಯಾಗನ್ ಮೇಲೆ ಹತ್ತಿ ಸೆಲ್ಫಿ ತೆಗೆಯಲು ಹೋಗಿದ್ದಾನೆ. ವ್ಯಾಗನ್ ಮೇಲೆಯೇ ರೈಲ್ವೆಯ ವಿದ್ಯುತ್ ತಂತಿ ಇತ್ತು. ಇದರ ಅರಿವೇ ಇಲ್ಲದ ಬಾಲಕ ಸೆಲ್ಫಿಗೆ ಕೈ ಎತ್ತಿದ್ದಾನೆ. ಈ ಸಂದರ್ಭ ಬಾಲಕನ ಕೈ ವಿದ್ಯುತ್ ತಂತಿಗೆ ತಗುಲಿದ್ದು ಬಾಲಕನಿಗೆ ಕರೆಂಟ್ ಹೊಡೆದಿದೆ. ಹೈ ವಾಲ್ಟೇಜ್ ಲೈನ್ ಆಗಿರುವ ಕಾರಣ ಬಾಲಕನ ದೇಹವು 50% ಭಾಗ ಸುಟ್ಟು ಹೋಗಿದೆ. ಬಾಲಕ ವ್ಯಾಗನ್ನಿಂದ ಕೆಳಕ್ಕೆ ಬಿದ್ದಿದ್ದಾನೆ. ಕೂಡಲೇ ಜೊತೆಗಿದ್ದ ಸ್ನೇಹಿತರು ಸಹಾಯಕ್ಕಾಗಿ ಕೂಗಾಡಿದ್ದು ಸ್ಥಳೀಯರು ಆಗಮಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ.